ಕರ್ನಾಟಕ ಬ್ಯಾರೀಸ್ ಅಂಡ್ ಕಲ್ಚರಲ್ ಫೋರಂ ವತಿಯಿಂದ ಏಪ್ರಿಲ್ 19 ಮತ್ತು 20ರಂದು ಏರ್ಪಡಿಸಿದ್ದ ಬ್ಯಾರಿ ಫೆಸ್ಟಿವಲ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದು ಯಶಸ್ವಿಯಾಗಿದೆ ಎಂದು ಕರ್ನಾಟಕ ಬ್ಯಾರೀಸ್ ಸೋಷಿಯಲ್ ಮತ್ತು ಕಲ್ಚರಲ್ ಫೋರಂನ ಅಧ್ಯಕ್ಷರಾದ ನಿವೃತ್ತ ಡಿಸಿಪಿ ಜಿಎ ಬಾವ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಮನೋರಂಜನೆ ಈ ಕಾರ್ಯಕ್ರಮದ ಉದ್ದೇಶವಾಗಿರದೆ ಸಮಾಜದಲ್ಲಿನ ಜನತೆಗೆ ಲಾಭವಾಗುವ ದೃಷ್ಟಿಯಿಂದ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಖಾತರಿ ನೀಡುವ ಉದ್ಯೋಗ ಮೇಳವನ್ನು ಸಂಘಟಿಸಿ ಹಲವು ಯುವ ಸಮುದಾಯದವರು ಉದ್ಯೋಗಕ್ಕೆ ಆಯ್ಕೆಯಾಗಲು ಸಹಕಾರಿಯಾಗಿದೆ. ಬ್ಯಾರಿ ಸೌಹಾರ್ದ ಉತ್ಸವದಲ್ಲಿ ಸಾವಿರಾರು ಸಂಖ್ಯೆಯ ಯುವ ಜನತೆ ಭಾಗಿಯಾಗಿದ್ದರು. ದಾಖಲೆ ಮಟ್ಟದಲ್ಲಿ ನೇಮಕಾತಿ ಪತ್ರಗಳು ಹಾಗೂ ಕಿರುಪಟ್ಟಿ ಹಲವರ ಕೈ ಸೇರಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಅಖಿಲ ಭಾರತ ಬ್ಯಾರಿ ಪರಿಷತ್ ಮಹಿಳಾ ಘಟಕದ ಸದಸ್ಯರು ಪುರುಷರಿಗೆ, ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಜೊತೆಗೆ ಎಲೆಮರೆಕಾಯಿಯಂತಿರುವ ಪ್ರತಿಭೆಗಳನ್ನು ಗುರುತಿಸಿದ್ದು ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ ಎಂದರು. ಬ್ಯಾರಿ ಕಲ್ಚರಲ್ ಫಾರಂ ವತಿಯಿಂದ ನಡೆಯುವಂತಹ ಬ್ಯಾರಿ ಸಮ್ಮೇಳನ, ಇದಕ್ಕೆ ಹುಡುಗರೆಲ್ಲ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿ ನಮ್ಮನ್ನು ಮುಂದಾಳತ್ವ ವಹಿಸ್ಕೋಬೇಕು ಅಂತ ಮಾಡಿದರು. ನಾನು ಹಾಗೆ ಏನು ಇವರು ಗೈಡ್ ಮಾಡೋಣ ಅಂತ ಹೇಳ್ಕೊಂಡು ಜೊತೆಯಲ್ಲಿದ್ದೆ. ಅವರು ಕೂಡ ನಾವು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಮಾಡ್ತಾಯಿದ್ರು. ಮೊದಲನೇದಾಗಿ ನಾವು 19ನೇ ತಾರೀಕಿಗೆ ಉದ್ಯೋಗ ಮೇಳ ಮಾಡಿದ್ವು. ಉದ್ಯೋಗ ಮೇಳ ಮಾಡಿದಾಗ ಈ ಉದ್ಯೋಗ ಮೇಳದಲ್ಲಿ ನಾವು ನಮ್ಮ ಆಳ್ವಾಸ್ ಕಾಲೇಜ್ ಹೋದಾಗ ಅವರು ಕೆಲವು ಟ್ರೈನಿಂಗ್, ಕೆಲವು ಮಾಹಿತಿಯನ್ನು ಕೊಟ್ಟರು. ನಂತರ ಇದರ ಕಂಪ್ಲೀಟ್ ಜವಾಬ್ದಾರಿಯನ್ನು ನಮ್ಮ ಪ್ರೆಸಿಡೆಂಟ್ಸ್ ಯೂನಿವರ್ಸಿಟಿ ನಿಸಾರ್ ಅವ್ರ ಚಾನ್ಸಲರ್ ನಿಸಾರ್ ಅವರು ತಗೊಂಡು ಅವರ ಸ್ಟಾಫು, ಅವರ ಮಕ್ಕಳು ಎಲ್ಲರೂ ಇಲ್ಲಿ ಕ್ಯಾಂಪ್ ಮಾಡಿಸಿ ಇದಕ್ಕೆ ಕಂಪ್ಲೀಟ್ ಅವರೇ 128 ಕಂಪನಿಗಳು ಬರುವ ಹಾಗೆ ಸುಮಾರು 3,500 ಜನರು ಇದಕ್ಕೆ ಜಾಬ್ ಸೀಕರ್ಸ್ 3,500 ಜನ ಜಾಬ್ ಸೀಕರ್ಸ್ ರಿಜಿಸ್ಟರ್ ಮಾಡಿಕೊಂಡ್ರು. ಅದರಲ್ಲಿ 124 ಜನರಿಗೆ ಸ್ಪಾಟಲ್ಲಿ ಅವರಿಗೆ ನೌಕರಿ ಸಿಕ್ತು. ಇದು ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಕರ್ನಾಟಕ ಬ್ಯಾರೀಸ್ ಕಲ್ಚರಲ್ ಫಾರಂ ಮಾಡಿದ್ರು ಕೂಡ ಎಲ್ಲ ಸಮುದಾಯದ ಕೂಡ ಈ 124 ಜನರಲ್ಲಿ ಇದ್ದಾರೆ. ನನ್ನ ಜೊತೆಯಲ್ಲಿ 423 ಜನಕ್ಕೆ ಫಸ್ಟ್ ಇಂಟರ್ವ್ಯೂಗೆ ಕರೆದಿದ್ದಾರೆ. ಇಂಥದ್ದೊಂದು ಚಾಲನೆಯನ್ನು ನಾವು ಮಾಡಿದ್ದೇವೆ. ಮತ್ತು ಇದರ ಮುಂದಿಂದು ಈಗ CV ಎಲ್ಲ ನಮ್ಮ ಹತ್ರ ಇರುತ್ತೆ. ಭಾಳ ಹುಡುಗರೆಲ್ಲ ನೌಕರಿ ಸಿಗುತ್ತೆ ಅಂತ ಬಂದಿರ್ತಾರೆ. ಅವ್ರದ್ದು CV ಎಲ್ಲ ಕಲೆಕ್ಟ್ ಮಾಡಿ ನಮ್ಮ ಒಂದು ಆತ್ಮೀಯ ಗೆಳೆಯರು ಅವ್ರ ಹೆಸರು ಹೇಳೋಕ್ಕೆ ಬೇಡಿ ಅಂತ ಹೇಳಿದ್ರು. ಹೆಸರು ಹೇಳೋಕ್ಕೆ ಇಚ್ಛಿಸಲ್ಲ. ಅವರು ಒಂದು ಎಲೆಮರೆಕಾಯಿಯಲ್ಲಿ ಇದ್ದಂಗೆ ಕೆಲಸ ಮಾಡ್ತಾರೆ. ಅವರು ಭಾರತ ಮುಸ್ತಫಾ ಅಂತವರು. ಸುದ್ದಿಗೋಷ್ಠಿಯಲ್ಲಿ ಇಕ್ಬಾಲ್, ಜುಲ್ಫಿಕರ್ ಆಲಿ, ಅಶ್ಫಕ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.